ಪಟ್ಟಣ ಕಟ್ಟಲೆ ಗೌಡ್ ನಾಯ್ಕರು ಗೌಡಿ ನಾಯ್ಕರು ಅಷ್ಟಣ್ಣರೇ ಒಳ್ಳೆಯರೆ ಚೂಯ್ ಎಂಕಲ್ನ ಬೆನ್ಮೇಲೆ ಹಾಕಿನಿ ಎಲ್ಪತ್ತ ಗಂಗೆದ ನಡುವುಡು ಬಡಕಾಯಿ ಮಾವೂರಿ ಗಂಗೆ ಕೇಮಿ ಕತ್ತಲ್ಲ ಮೇಲೆ ಕೆಂಬಡೆ ಕೈಯಡು ಕಾಲುಡು ಕೊಲ್ಲಿಯ ಚೇಪುಡ್ಡ ಮರತ ಅರಿಟ್ಟು ಆಂಜಿಯ ತರಡು ಮೂಸ್ಕಿಟ್ಟು ವಿಶ್ವ ಬರ್ತಿರಲಿಲ್ಲ ಆ ಬರ್ತೂರು ಕೆಂಬಲಾಡಿಡು ಬ್ರಾಹ್ಮಣ ಮಾನಿಲೆಗೆ ಕನ್ನಡ ಸ್ವಪ್ನಪುರಕ್ಕೆ ಬರ್ತೂರು ಬ್ರಾಹ್ಮಣ ಮಾನಿಲು ಇಡೀ ಬಾಲ ಬಿಂಗಾರ ಬಲಿಯ ಸೇಮಾಯಿದಾರಿ ಕೆರ್ಚಿಲ್ಲ ಥಾರೈ ಬರ್ತದೆ ಕೂಡು ಮರಿತೋನು ನಾಡಿನ ಥಾರ ಪೋಯಿಲ್ಲ ಹೋಗುವುದು ಕೇಮಿ ಕತ್ತಲ್ಲ ಮೇಲೆ ಕೆಂಬಡೆ ಕೈಯಗೆ ಪೋನಗ ಎಂಕಲ್ಲ ಬೆನ್ನಿಗೆ ಗೋಚರ ಬಂದಂತೆ ಕೊಟ್ಟರು ಕೋಪಾಡು ಪ್ರಾರ್ಥನೆ ಮಾಡ್ತಂದರೆ ಕೈ ಮುಟ್ಟಿ ಕಾಣಿಕೆ ಕಟ್ಟೊಂದಿರು ಆ ಕಾಲದ ಕಟ್ಟಲೆ ಉಂಟು ಕಾಡು ಬುಡ್ಲೆ ಬ್ರಹ್ಮೆರೆ ನಾಡು ಬತ್ತು ಸೇರಿ ನಮ್ಮ ತೀರ್ಮಾನ ಭಕ್ತಿ ಮಾಡ್ಕೊಂಡೇರು ಎಂಕನ್ನ ಬ್ರಾಹ್ಮಣ ಮಾನಿಯ ಭಕ್ತಿಗೆ ಒಲಿಯರು ಎಂಕನ್ನ ಬೆನ್ನೇರು ವಾರಾಣಿ ಕಾಲದು ಕೇಮಿ ಕಟ್ಟಲ್ಲ ಮಲೆನ ಬಿಟ್ಟು ಪಂಜ 2-3 ಬೋದೆಲ್ಲ ಕಟ್ಟಿರ್ತಿತ್ತಂತೆ ಉಳ್ಳ ಪಂಜ 2-3 ಬಂದರೆ ಅಧಿಕಾರ ಬಂದಾಗ ಮೋದಿಯವರು ಮುಸಲ ಸೀಮೆಲ್ಬೋದು ಮಂಗಿಲಾಡು ಬೆನ್ಮೇರೆ ಹೊನ್ನಾನೆ ಮಾಡ್ಕೊಂಡು ಮೇಲಂಟೆ ಗುಚ್ಚುವ ಧರ್ಮದ ಮತ್ತೊಂದು ಪಾಲ್ದಿನ ಕಟ್ಟು ಕುನಿ ಊರುಂಡಿರು ಪಾಲ್ದಿನ ಕಲ ಬುಡಿಯರು ಕೆಂಕಾಯ್ತು ಒನಗ ತೋದಿನು ಕಾಜಾರ ಗುಟ್ಟಿನ ಕಲ ರಟ್ಟರೆ ಕಲ ಬಂದೇರಿ ಕಾಜಾರ ಕಲಕ್ಕೆ ಬರುವುದು ಕೊನಿ ಊರಿನಗಳಿಗೆ ಆ ಸಾನ್ನಿಧ್ಯ ತಪ್ಪಂಚಿತ ಕಾಲ ಮೂಜಿನ ಕಲ ಬಂದು ತೊಗೊಂಬರ್ತೀರಿ ಸಿರುವಾಕಿನ ತಿರುಪತಿ ಸಣ್ಣ ಸಣ್ಣ ಕ್ಷೇತ್ರ ಬಂಡೇರು ಸ್ವರ್ಪದ ಕಲಕ್ಕೆ ಪೋಯಿರು ಗಜಪೂರ್ಣಿಜ ಬಂಡೇರು ಸ್ವರ್ಪದ ಕಲನು ಬಿಡ್ತು 33 ಕಲ ತುವನ್ ಬರ ಕೊಟ್ಟು ಜಾಗ ತಾವು ಕಲೊಡ್ಡು ಕಲ ಬಂದಾಗ ನಮ್ಮ ಈ ಕಟ್ಟೆಗ್ರಾಮಗಳು ಕೃಷ್ಣಪುರಕ್ಕೆ ಕೊಟ್ಟು ಕಟ್ಟೆಗ್ರಾಮರು ವೈಭೋಗವು ರಾಜ್ಯಬಲ ದೇವರು ಸೋಮನಾಥೇಶ್ವರ ದೇವರು ಅಷ್ಟಫಲವಾಗಿ ಬರದಂತಹದು ಅಂಚನೆ ಎಡಬಲ ದೇವರನ್ನ ಅಂತವಂತನ ಬತ್ತೊಂದು ನಮ್ಮ ಈ ಪಟ್ಟಣ ಕಟ್ಟುಲ್ಲ ಒಂಜಿ ಧರ್ಮಚ್ಛಾವಡ ಧರ್ಮನು ಬತ್ತೊಂದು ಈ ಒಂಜಿ ಪವಿತ್ರವಾದಂತಹ 60 ಆದಂಗಳ ಕಟ್ಟು ಬರ್ತದೆ ವಾರಾಣಿ ಕಾಲದ ಊರ್ತೆರು ಊಟ ಹರಿದರು ಗಿಡ ಲೆಕ್ಕಾಚಾರ ಸಿಕ್ಕಂತೆ ಉಳ್ಳ ಅಪ್ಪಣ್ಣ ಈ ಮುಟ್ಟದಗಳಿಗೆ ಬೆರ್ಮೆರೆ ಮುಟ್ಟು ಎಂಕ್ಲೇನು ಬಿಟ್ಟು ಬೆರ್ಮೆರೆ ಹತ್ತು ವಾಪ ಕಾರ್ಯಭಾಗ ಆವುಡನ್ನ ಅಂದ್ರೆ ಗ್ರಾಮದ ನಿಕಳ ಪ್ರಥಮರು ಕೇಂದ್ರ ಎಂಕಲ ಬೆರ್ಮೆರೆಗೆ ಕೈ ಕಾಲಿಗೆ ಆ ಕಾಲದ ಕಟ್ಟೆ ಮಾಡ್ಕೊಟ್ಟು ನಿಜ ಪಟ್ಟಣ ಕಟ್ಟಲೆ ಈ ಪೂರ್ತದಗಳಿಗೆಡು ಎಂಕಲ್ನ ಬೆರ್ಮೆರೆಗೆ ದೀಪನ ಕಾಡಿಕೆಡುದಲ್ಲ ವಿಷಾಮಟ್ಟದ ಕಾಲು ನಮ್ಮ ಈ ಆದಂಗದ ಕಲಕ್ಕದಲ್ಲ ಬರ್ತಬೋದೇ ಚೂಯ್ దేవుళ్ళ పుణ్యను అనుగ్రహం నట్టొంದು ಈಗಲೂ ದೀಪಿಸಿ ಕಾಣಿಕೆ ಅಮೂತದಲ್ಲಿ ಅನಾದಿ ಕಾಲದ ಕಟ್ಲೆ ಒಂದು ಪೂರ್ವಕಾಲದ ಪದ್ಧತಿ ಅನಾದಿ ಕಾಲದ ಕೊನೆ ಊರಿನ ಗಳಿಗೆದ್ದು ಈ ಕಾಲ ಮುಟ್ಟಲ್ಲ ಗರ್ಭಗುಡಿ ಗರಡಿ ಗತ್ತಲು ಬರ್ತದೆ ಅಂಗತ್ತರ ಬಾಕೆರಡು ಪವಿತ್ರವಾಯಿನ ಪದ್ಮಬೀಟುಡು ಗ್ರಾಮನು ಕುಲ್ಲಾದು ನೇಮ ಕರ್ತೊಂದು ಆ ಕಾಲದ ಕಟ್ಲೆ ಒಂದು ಅತ ಗೊತ್ತರ ಅಪಂಡ ಈ ಪೊರ್ತ ಗಳಿಗೆಡೆ ಬೆರ್ಮೆರೆಗೆ ಸ್ಥಾನಮಾನ ಕೊಲ್ಲಿಕೆ ಗೊಂದಿಗೆ ಬಲಿಗೆಡೆ ವಿಷಾಂಶ ಬಾಧೆ ಬಹಳ ಬರ್ಸಂಗಿರ ವಿಚಾರದಿಂದ ಗ್ರಾಮದೇವರು ಸೋಮನಾಥೇಶ್ವರ ದೇವರ ಧರ್ಮ ಬತ್ತೊಂದು ಮಾಲಿಂಗೇಶ್ವರ ದೇವರ ಆಧಾರದ ಒಂದು ಹುಡುಗತ್ತವುಳ್ಳ ಅದನ್ನ ನಿಲ್ಕೊಂಡು ಬತ್ತೊಂದು ಎಡಬಲ ಶಕ್ತಿಯಿಂದ ಅಂತಮಂತನ್ ಬತ್ತೊಂದು ಅಂಚನೆ ಆ ಪಟ್ಟಣದ ಚಾವಡದಲ್ಲಿ ಧರ್ಮ ಭಯ ಭಿಕ್ಷೆ ಬತ್ತೊಂದು ಈ ಪುರುಷಗಳಿಗೆ ರಾಜ್ಯದ ಕಲಕ್ಷವಾಗಿ ಆಯ್ಕೆ ಒಂದು ಎಂಕಲ್ಲ ಬೆರ್ಮೆರೆಗೆ ದೀಪನ ಕಾಣಿಕೆ ಈ ಕಾಲವು ಮಾತ್ರಷ್ಟು ಸೂರ್ಯ ಚಂದ್ರಾದಿ ಕಾಲ ಮುಟ್ಟ ಭೂಮಿ ಪ್ರಳಯಂತ ಕಾಲ ಮುಟ್ಟ ಗ್ರಾಮನ ಫುಲ್ಲಾದು ಗ್ರಾಮದ ಕೇಂದ್ರದ ಎಂಬರಮಯ ಕರುದಿಯರಿಗೆ ಒಂದು ಪಾವ ಅಮೃತಗಳಿಗೆ ಬೆಮ್ಮೆರೆ ಕಾಣಿಕೆ ಬರ್ತುವ ಕಾಣಿಕೆ ಬರ್ತುವ ಬೆನ್ನೇರು ಬಲ್ಲ 2-3 ಮೈಕರು ಅಷ್ಟವಂದ ಈ ಕ್ಷೇತ್ರ ಸುರಕ್ಷಿಲ್ಲ ಗ್ರಾಮದ ಎಡಬಲತ್ತೊಂದು ದೇವದೇವರ ನಡೆಟ್ಬೋದಿಲ್ಲ ಒಂದು ಗಡಿಪಥವಾದ ಭಕ್ತಿನ ಭಕ್ತಿ ಅಷ್ಟೇ ಅಂಚಿನ ಯೋಗನು ಅದನ್ನ ಜಾಯಮಾನ ಮುಟ್ಟ ದೇವಿರು ಒಬ್ಬ ಮತ್ತೆ ಸಂಪಾದ ಗೊತ್ತಾ ಅಮೃತಗಳಿಗೆ ಅಂತೀನಿ ಆ ಪಟ್ಟೋಗುದಿ ಪ್ರಜೆ ಕಾಣಿಕೆ ಕೈ ಕಾಣಿಕೆ ಕಟ್ಟುವ ಈಗ ಪೂಜೆ ಅಲಿಕೆನಾ
ಏನು